ಹರೇ ಶ್ರೀನಿವಾಸ. ಇವತ್ತಿನ ವಜ್ರಕವಚ ಅಲಂಕಾರನ ನೋಡ್ಕೊಂಡು ಬನ್ನಿ. ಆ ನಂತರ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ನೆಕ್ಸ್ಟ್ ನಿನ್ನೆ ಸಪ್ತೋತ್ಸವದ ಆವತ್ತು ನಗರ ಭಜನೆ ಅಂತ ಹೇಳ್ತಾರೆ, ನೃತ್ಯ ಭಜನೆ ಆ ಥರನೂ ಹೇಳ್ತಾರೆ. ರಥಬೀದಿಯಲ್ಲಿ ಫುಲ್ ನಡೀತಾ ಇತ್ತು. ಅದರ ಕೆಲವು ಫೋಟೋಸನ್ನು, ಕೆಲವು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಹಾಕ್ತಾ ಬರ್ತೀನಿ. ಆನಂತರ ಸಪ್ತೋತ್ಸವದ ಕೆಲವು ಫೋಟೋಸನ್ನು ಹಾಕ್ತೇನೆ. ಫಸ್ಟ್ ಭಜನೆ ನಡೆಯುತ್ತೆ, ಆನಂತರ ಸಪ್ತೋತ್ಸವ ನಡೆಯುತ್ತೆ. ಅಲ್ಲಿ ತುಂಬ ಜನ ಇದ್ದರು, ಒಂದು 10-15 ಗ್ರೂಪ್ಗಳಿದ್ದು ಅನಿಸುತ್ತೆ. ಎಲ್ಲರೂ ಭಜನೆ ಮಾಡೋದನ್ನು ನೋಡ್ಬೋದು. ಚಿತ್ರ ವಿಚಿತ್ರ ವಾದ್ಯಗಳೆಲ್ಲ ಇದ್ಲು. ನಿನ್ನೆ 4ನೇ ದಿನ, ಇವತ್ತು 5ನೇ ದಿನ. ನಾಳೆ ಎಲ್ಲ ನಾಡಿದ್ದು ಮಕರ ಸಂಕ್ರಾಂತಿ, ಅವತ್ತು 3 ತೇರು ಇರ್ತದೆ. ನೀವು ಅದನ್ನೆಲ್ಲ ನೋಡ್ಕೋಬೋದು. ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ ದಿನ ಮಕರ ಸಂಕ್ರಾಂತಿ ಆಗೋದು. ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ನೋಡಿ, ಇದು ಭಜನೆದ್ದೆಲ್ಲ ತುಂಬ ಟ್ರೋಪ್ ಇತ್ತಲ್ಲಿ. ಜಾಸ್ತಿ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ, 1-2 ಫೋಟೋಸ್ ಹಾಕಿದ್ದೀನಿ. ಆನಂತರ ನಿರಂತರ ಭಜನೆಯಲ್ಲಿ ಅಲ್ಲೂ ಭಜನೆ ಆಗ್ತಾ ಇರ್ತದೆ, ಅದರದ್ದು ಕೆಲವು ಫೋಟೋಸ್ ಅಲ್ಲ ವೀಡಿಯೋಸ್ ಹಾಕಿದ್ದೀನಿ.
ನೋಡಿ ಇವತ್ತೊಂದು ರೆಸಿಪಿ ತಗೊಂಡು ಗೋಳಿ ಬಜೆ ರೆಸಿಪಿ ಮೈದಾ ಹಿಟ್ಟಲ್ಲಿ ಮಾಡುವಂಥದ್ದು. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ತಗೊಳ್ಳಿ, ಅದಕ್ಕೆ ಉಪ್ಪು, ಆನಂತರ ಇದಕ್ಕೆ ಹುಳಿ ಮೊಸರು ಬೇಕು. ಚಕ್ಕ ಅಂತ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ, ಜಾಸ್ತಿ ನೆನೆಯೋದೇನು ಬೇಡ. ನೋಡಿ ಕಾಯಿಮೆಣಸು, ಶುಂಠಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಜೀರಿಗೆ ಹಾಕ್ಕೊಂಡು ಹುಳಿ ಮೊಸರು ಹಾಕ್ಕೊಂಡು ಬಜ್ಜಿ ಬೋಂಡ ಹಿಟ್ಟು ಕಲಿಸ್ತೀವಲ್ವ ಅದೇ ಥರ ಹಿಟ್ಟು ಕಲಿಸ್ಕೊಳ್ಳಿ. ಉಂಡೆ ತೆಗೆದು ಬಿಡುವಂಗೆ ಇರಬೇಕು ಆ ಹಿಟ್ಟು. ಆ ಥರ ಕಲಿಸ್ಕೋತಾ ಬನ್ನಿ. ಹುಳಿ ಮೊಸರು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಕರಿಯೋಗಿಂತ ಮುಂಚೆ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕ್ಕೊಳ್ಳೋಣ, ಅದಕ್ಕೆ ತುಂಬ ಗರಿ ಗರಿಯಾಗಿ ಬರುತ್ತೆ. ನಿನ್ನೆ ಮನೆಗೆ ಯಾರೋ ನೆಂಟರು ಬಂದಿದ್ದರು. ನೆಂಟರು ಅನ್ನೋದಕ್ಕಿಂತಲೂ ಮಗನ ನೋಡೋಕ್ಕೆ ಕಾಲು ಮುರ್ಕೊಂಡು ಬಿದ್ದಿದ್ದಾನಲ್ವ ಮನೆಯಲ್ಲಿ, ನೋಡ್ಲಿಕ್ಕೆ ಬಂದಿದ್ದರು ಅವರಿಗೋಸ್ಕರ ನಾನು ಈ ಥರ ಮಾಡಿದ್ದೆ. ಮನೆಯಲ್ಲಿ ಯಾರಾದರೂ ಬಂದಾಗ ಹಾಗೆಯೇ ಕಳಿಸ್ಲಿಕ್ಕೆ ಮನಸ್ಸು ಬರೋದಿಲ್ಲ. ನೋಡಿ ಒಂದು ಚಟ್ನಿ ಮಾಡೋಣ ಅದಕ್ಕೆ. ಈಗ ಅದನ್ನ ಕಲಸಿಟ್ಟಿದ್ದು ನೋಡಿದ್ರಲ್ಲ, ಫಸ್ಟ್ ನೋಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ, ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ನೆಕ್ಸ್ಟ್ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಕೆಂಪು ಮೆಣಸು, ಆನಂತರ ನೆಲಗಡಲೆ. ಇದಕ್ಕೆ ತೆಂಗಿನಕಾಯಿ ಹಾಕೋಕ್ಕಿಲ್ಲ, ಹಾಗೆಯೇ ಚಟ್ನಿ ಮಾಡುವಂಥ ತುಂಬಾ ಚೆನ್ನಾಗಾಗುತ್ತೆ ನೆಲಗಡಲೆ ಚಟ್ನಿ ಇದು. ನೋಡಿ ಇದನ್ನ ಹಾಕಿ ನೀಟಾಗಿ ಫ್ರೈ ಮಾಡಿ, ಇದು ಫ್ರೈ ಆದ ನಂತರ ಕೊನೆಗೆ ಕೊತ್ತಂಬರಿ ಸೊಪ್ಪು, ಇಂಗು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ನಾನು ಅದೇ ಕಾಡು ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅದು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ, ಕಾಡು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದರೆ ಚೆನ್ನಾಗಾಗಲ್ಲ ಅಂತ ಸ್ವಲ್ಪನೇ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಫುಲ್ ಹಾಕ್ಬೋದು ಅದಕ್ಕೆ. ಹುರಿದು ಬಿಟ್ಟು ಎಲ್ಲ ಹುರಿದಾದ ನಂತರ ತಣ್ಣಗಾಗಲಿಕ್ಕೆ ಬಿಡಿ. ನೋಡಿ ಈ ಕಡೆಯಿಂದ ಸ್ವಲ್ಪ ಈನೋ ಸಾಲ್ಟ್ ಇದೆಯಲ್ಲ, ಸ್ವಲ್ಪ ಈನೋ ಸಾಲ್ಟ್ ಹಾಕೋಬೇಕು. ನೋಡಿ ಅದರ ಕ್ಲಿಪ್ಪು ನೋಡಿದರೆ ನೀವು ಎಷ್ಟು ಚೆನ್ನಾಗಾಗುತ್ತೆ ಅದು ಅಂತ. ಈಗ ಡಿಮಾರ್ಟೆಲ್ಲ ಸಿಗುತ್ತೆ. ಆ ಅಡುಗೆ ಸೋಡಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ಜೊತೆಗೆ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ಅದನ್ನೆಲ್ಲ. ನೋಡಿ ಎಷ್ಟು ಗಟ್ಟಿರಬೇಕು ಅಂತ ನಿಂಗೆ ಅಂದಾಜಾಗುತ್ತೆ. ಕೈಯಲ್ಲಿ ಚಿಕ್ಕ ಚಿಕ್ಕ ಉಂಡೆ ತೆಗೆದು ಎಣ್ಣೆಗೆ ಬಿಡೋ ಹಾಗೆ ಇರಬೇಕು ಅಷ್ಟೇನು ಇದರಲ್ಲಿ. ನೋಡಿ ಅಷ್ಟೊತ್ತಿಗೆ ತಣ್ಣಗಾಗಿತ್ತು, ಚಟ್ನಿ ಮಾಡಿಕೊಂಡೆ ನಾನು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಈ ಚಟ್ನಿ. ನೋಡಿ ಈ ಥರ ಉಂಡೆ ಬಿಟ್ಟು ಅದನ್ನ ಗೋಲ್ಡನ್ ಬ್ರೌನ್ಗಿಂತ ಸ್ವಲ್ಪ ಜಾಸ್ತಿ ಕಾಯಿಸಬೇಕು. ಕಾಯಿಸ್ಕೊಂಡು ಈ ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಬ್ರೌನ್ ಬಂದ ನಂತರ ಬಿಸಿ ಬಿಸಿಯಾಗಿ ಚಹಾ ಜೊತೆ ತಿನ್ನಲಿಕ್ಕೆ ಅಥವಾ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಉಡುಪಿ ಸ್ಟೈಲಲ್ಲಿ ಮಾಡುವಂತಹ ಗೋಳಿ ಬಜ್ಜಿನ ನೋಡ್ಕೊಂಡು ಬಂದಿದ್ದಾನೆ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಎಲ್ಲ ಕಾಯಿಸಿದ್ದಿದ್ದರೆ ಆಗೋಯಿತು. ಇನ್ನೊಂದು ಸಲ ಬೇಕಾದ್ರೆ ಬಿಡೋದನ್ನು ನೋಡಿಕೊಳ್ಳಿ. ನೀಟಾಗಿ ಚಿಕ್ಕ ಚಿಕ್ಕ ಉಂಡೆ ಸಾಕು. ಅದು ಆಮೇಲೆ ತುಂಬ ಉಬ್ಬುತ್ತೆ. ಸೋಡಾ ಹಾಕಿದ್ವಲ್ಲ, ಸೋಡಾ ಹಾಕಿದ್ರೂ ನಾನು ಹಿಂದೆ ಒಂದು ಸಲ ಮಾಡಿ ತೋರಿಸಿದ್ದೆ ನಿಮಗೆ. ಇದು ಸೋಡಾ ಹಾಕಿ ಮಾಡಿರುವಂಥದ್ದು. ಮನೆಯಲ್ಲಿ ಯಾರಾದರೂ ಪೇಷಂಟ್ಸ್ ಇದ್ದರೆ ನಮಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಕೆಲಸ ಆ ಕಡೆ ಈ ಕಡೆ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಕುರುಮಾಗಿ ಬಂದಿದೆ ಅಂತ ನೀವು ಕಾಣ್ಬೋದು. ನೋಡಿ ಚಟ್ನಿ ಮುಟ್ಟಿಸ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ 5ನೇ ದಿವಸ ಸಪ್ತೋತ್ಸವ ವಿಡಿಯೋ ಜೊತೆ ನಾಳೆ ಬರ್ತೀನಿ. ಇವತ್ತು ಒಂದು ಮೀಲ್ ಪ್ಲ್ಯಾನ್, ನಾಳೆ ಒಂದು ಮೀಲ್ ಪ್ಲ್ಯಾನ್ ತೊಗೊಂಬರ್ತೀನಿ. ಥ್ಯಾಂಕ್ ಯು ಆಯಿತಾ.